ఇంత మైసూర్ సరే వాటిని యూట్యూబ్ బట్ అంటే దిక్కులేదు. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಬಿ ಬ್ಲಾಗ್ಸ್. ಏನು ಸೊಲ್ಲರ್ ಮಾತೆಲ್ಲ ರಾಮಂದಿನವೆ. ಫಸ್ಟ್ ಆಫ್ ಆಲ್ ಏನು ವಾಯ್ಸ್ ಒಂಚೂರು ಹಾಳಾತಂದು ಅಡ್ಜಸ್ಟ್ಮೆಂಟ್ ಒಂದೇ ವಿಷಯದಾದ ಪಂಡ ಮುರಾಣಿ ಬೊಕ್ಕ ಕೋಡೆ ಎನ್ನ ಪೊಪ್ಪನ ತರವಾಡ್ದ ಇಲ್ಲಾಡು ಕೋಲ ಇತ್ತಂಡು ಮಸ್ತ್ ವರ್ಷ ಆಯ್ ಬೊಕ್ಕ ಆಯ್ನ ಕೋಲ ಅಂಚ ಎನ್ನ ರಿಲೇಟಿವ್ಸ್ ಕಸಿನ್ಸ್ ಪೂರ ಮಸ್ತ್ ಜನ ತಿಕ್ಕೇರು, ಮಸ್ತ್ ಜಾಲಿ ಮಲ್ತ. ಅಂಚನೆ ಅಲ್ಪದ ಕೋಲದ ಕೆಲವು ವೀಡಿಯೋಸ್ಲ ಏನು ಅಪ್ಲೋಡ್ ಮಾಡಿದೆ. ಅಂಚನೆ ಕೆಲವು ಪ್ರೋಗ್ರಾಮ್ಸ್ಲ ಇತ್ತು ದಾದ ಪಂಡ ಕಿನ್ಯ ಜೋಕುಲ್ನ ಕುಣಿತ ಭಜನೆ ಬೊಕ್ಕ ಎನ್ನ ಅಮ್ಮನಕಲ್ನ ಯಕ್ಷಗಾನ ತಾಳಮದ್ದಳು ಪೂರ ಇತ್ತು. ಎಂಡು ಮುಟ್ಟ ತೂಲೆ ನಿಕ್ಲೆಗ್ಲ ಖುಷಿ ಆಗುತ್ತೂನ ಆಯ್ನಾತು ವೀಡಿಯೋಸ್ ಏನು ಅಪ್ಲೋಡ್ ಮಾಡಿದೆ ಅವೇನು ಪೊತ್ತು ಒಂದು ಬಲೆ. ನಿನ್ನಂಗ್ರಿಗಳಿಗೆ ನನ್ನ ಅಭಿನಮನ ಸ್ವಾಮಿ. ಕೃಷ್ಣ, ಪಾಂಡವರಾದ ನಮ್ಮ ಜೀವನದಲ್ಲಿ ಅದೆಷ್ಟು ತಿರುವುಗಳು, ಹಲವು ರೀತಿಯ ಬವಣೆಗಳಿಗೊಳಗಾಗಿದ್ದರೂ ಎಲ್ಲವೂ ನಿನ್ನ ಅನುಗ್ರಹದಿಂದ ನಿವಾರಿಸಲ್ಪಟ್ಟು ನಾವು ಈಗಲೂ ಬದುಕಿ ಉಳಿದವರು ಸ್ವಾಮಿ. ಕೃಷ್ಣ, ಪಾಂಡವ ಕೌರವರೊಳಗೆ ಬೆಳೆದು ಬಂದ ವೈರತ್ವ ಇಂದು ನಾಳೆಯದಾಗಿಯೋ ನಿವಾರಿಸಲ್ಪಟ್ಟು ನಾವೂ ಕೂಡ ಅನ್ಯೋನ್ಯತೆಯಿಂದ ಸಹೋದರತ್ವದಿಂದ ಬದುಕಬಲ್ಲೆವೆಂಬ ನಿರೀಕ್ಷೆ ಇತ್ತು ಸ್ವಾಮಿ. ಆದರೇನು ಮಾಡೋಣ, ನನ್ನ ನಿರೀಕ್ಷೆ ಕೇವಲ ಕನ್ನಡಿಯೊಳಗಿನ ಗಂಟಾಯಿತಷ್ಟೇ. ಮುರಾರಿ, ದ್ಯೂತ ಪ್ರಕರಣದಲ್ಲಿ ಪರಾಜಿತರಾದ ನಾವು ದ್ಯೂತ ಪಂಥಕ್ಕನುಗುಣವಾಗಿ ವನವಾಸ ಅಜ್ಞಾತವಾಸವನ್ನು ಪೂರೈಸಿ ಬಂದ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ದ್ರುಪದ ಪುರೋಹಿತರ ಮೂಲಕ ಕೇಳಿಕೊಂಡಾಗ ಕೌರವನಿಂದ ಬಂದ ಉತ್ತರವಾದರೂ ನಕಾರಾತ್ಮಕವಾಗಿತ್ತಷ್ಟೇ. ಆದರೆ ಈಗ ತಾನೇ ಕೌರವನ ಕಡೆಯವರಿಂದ ಕಳುಹಿಸಲ್ಪಟ್ಟ ಸಂಜಯನ ಮೂಲಕ ಬಂದ ಸಂದೇಶವಾದರೂ ಏನು? ಪಾಂಡವರು ಸೋತ ಭೂಮಿಯನ್ನು ಬಾಣದ
ಮೇಲಿರಿಸಿದ್ದೇನೆ. ಕ್ಷತ್ರಿಯ ಪಂಥಕ್ಕನುಗುಣವಾಗಿ ಯುದ್ಧ ಮುಖೇನ ಪಡೆದುಕೊಳ್ಳಲಿ ಎಂಬುದಾಗಿ ತಾನೆ. ಕೃಷ್ಣ, ನಾನು ಈ ಮಾತನ್ನು ಅಂಗೀಕರಿಸಲಿಲ್ಲ. ನಿನ್ನ ಸಮಕ್ಷಮದಲ್ಲಿಯೇ ಸಂಜಯನ ಮೂಲಕ ಕೌರವನಿಗೊಂದು ಮಾತು ಹೇಳಿ ಕಳುಹಿಸಿದ್ದೇನೆ. ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ ಎಂಬುದಾಗಿ. ಕೃಷ್ಣ, ಒಂದು ವೇಳೆ ನೀನು ಈ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸಿದೆ ಎಂದಾದಲ್ಲಿ ಸುಯೋಧನನ ಮನಸ್ಸು ಪರಿವರ್ತನೆಗೊಂಡು ನಮಗೆ ಬರಬೇಕಾದ ದಾಯಭಾಗವನ್ನು ನೀಡಬಹುದು ಎಂಬುದು ನನ್ನ ಅನಿಸಿಕೆ ದೇವ. ಹಾಗಾಗಿ ಇದು ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ. ತಾವು ನಮಗಾಗಿ ಹಸ್ತಿನಾವತಿಗೆ ತೆರಳಿ ದುರ್ಯೋಧನನನ್ನು ಸಂಧಿಸಿ ಮಾತನಾಡಿ ನಮಗೆ ಬರಬೇಕಾದ ಭೂಭಾಗವನ್ನು ಸನ್ಮನಸ್ಸಿನಿಂದ ನೀಡುವಂತೆ ಮಾಡಬೇಕು ಸ್ವಾಮಿ. ಒಂದು ವೇಳೆ ಕೌರವನು ಇದಕ್ಕೆ ಒಪ್ಪದೇ ಇದ್ದಲ್ಲಿ ದೇವಾ, ಪಾಂಡವರೈವರಾದ ನಮಗೆ ಬದುಕಿ ಉಳಿಯುವುದಕ್ಕೋಸ್ಕರ ಕನಿಷ್ಠ 5 ಗ್ರಾಮವನ್ನಾದರೂ ಪಡೆದು ಬರಬೇಕು ಸ್ವಾಮಿ. ನಾವು ಅಷ್ಟರಲ್ಲೇ ತೃಪ್ತರಾಗುತ್ತೇವೆ. ಇದು ನಿನ್ನಿಂದ ಮಾತ್ರ ಸಾಧ್ಯ ಎಂಬುದನ್ನು ಬಲ್ಲೆ. ಹಾಗಾಗಿ ದೇವಾ, ನನ್ನ ಈ ಅಭಿಷ್ಟವನ್ನು ನೀನು ಈಡೇರಿಸಿಕೊಡಬೇಕೆಂದು ನಿನ್ನ ಪಾದ ಮೂಲಕೆರೆಗೆ ಬೇಡಿಕೊಳ್ಳುತ್ತಾ ಇದ್ದೇನೆ. ನಮ್ಮನ್ನು ಉದ್ಧರಿಸು ತಂದೆ, ಉದ್ಧರಿಸು. ಧರ್ಮಜ, ఇంత మైసూర్ సరే వాటిని యూట్యూబ్ ಯಾನ್ ಮನ್ಪುಜಿ ಹೆಂಗ್ ಯೂಸ್ ಆಪುಂಡು. ಸಬ್ಸ್ಕ್ರೈಬ್ ಮನ್ಪುಡೆ ಬನ್ನಿ, ಲೈಕ್ ಹಾಕಿದ್ರೆ, ಶೇರ್ ಹಲೋ that is fine. This is fine. No, to bite. Seriously, bite the line. ಮುಲ್ಪ ಬಟಾಟೆ ತೆಕ್ಕೊಂಡಿರು ಭಾರಿ ಅಟ್ಟೆ ಕೆಲಸ ರಂಜಿತ ರಂಜಿತಕ್ಕ ಹಿಡಿದಲೆ ಅವೆಂಚ ಬೂಡಿದನೆ ಎಂಚ ಅದು ಬೈಕ್ ಆಲೆಗಟ್ಟೆ ಪೆಟ್ಟಿಗೆ ಅಂತ ಅಧ್ಯಕ್ಷ ಬೊಂಡ ಗಣೇಶರಿಂದ ಬೊಂಡ ಯೂಟ್ಯೂಬ್ ಬಂದುಂಟು ವಿಡಿಯೋ
ಮಿತ್ರನೇ ಆ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ
ನಿಕ್ಲ ಇಷ್ಟ ಆದಿಪ್ಪುಂಡು ಯಾನು ಎನ್ನುವೆ ಅಂಚನೆ ಈ ವಿಡಿಯೋಲ ಯಾನು ಎಡೆಗೆ ಏನು ಮಂತೊಂದಿಲ್ಲ ದಾಯಪಂಡ ಇಂಕ ಜಾಸ್ತಿ ಪಾತೆರೆ ಒಂದಿಚ್ಚಿ ಅಂಚ ಈ ವಿಡಿಯೋನ ಯಾನು ಎಡೆಗೆ ಏನು ಮಂತೊಂದಿಲ್ಲ. ಈ ವಿಡಿಯೋ ಇಷ್ಟ ಆಂಡ ಲೈಕ್ ಮನ್ಪೊಡು, ಶೇರ್ ಮನ್ಪೊಡು, ಕಮೆಂಟ್ಸ್ ಮನ್ಪೊಡು ಅಂಚನೆ ಸಬ್ಸ್ಕ್ರೈಬ್ ಮನ್ಪೆರೆ ಮರಪೆರೆ ಬಲ್ಲಿ. ಓಕೆ ಅಂಚನ ನೆಕ್ಸ್ಟ್ ವ್ಲಾಗ್ ಇರ್ತಿಕ್ಕ ಗಾಡಿ ಮುಟ್ಟ ಬಾಯ್.